ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆಯ ವತಿಯಿಂದ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷರಾದ ಓಂ ಶ್ರೀ ಅವರ ಸ್ಮರಣಾರ್ಥವಾಗಿ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಕಾರ್ಯಕ್ರಮವು ಆಗಸ್ಟ್ 9ರಂದು ಕಲ್ಲಾಪು ಯುನಿಟಿ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಎನ್ಎಸ್ಯುಐ ಉಳ್ಳಾಲ ಘಟಕದ ಅಧ್ಯಕ್ಷ ಶಾಹಿಲ್ ಮಂಚಿಲ್ ತಿಳಿಸಿದ್ದಾರೆ. ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಕಾರ್ಯಕ್ರಮದ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಪ್ರೇರಣಾದಾಯಕ ಭಾಷಣ ನಡೆಸಲಿದ್ದಾರೆ. ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್, ಎನ್ಎಸ್ಯುಐ ರಾಷ್ಟ್ರೀಯ ಅಧ್ಯಕ್ಷ ವರುಣ್ ಚೌಧರಿ, ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್, ಜಿಲ್ಲಾಧ್ಯಕ್ಷ ಸುಹಾನ್ ಆಳ್ವಾ, ಎಂಸಿ ವೇಣುಗೋಪಾಲ್ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಪ್ರಶಸ್ತಿಗಳೊಂದಿಗೆ ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಲಾಗುವುದು ಎಂದರು. ಸೇರಿದ್ದೇವೆ. ಇವತ್ತು ಇದೇ ಬರುವ ಆಗಸ್ಟ್ 17, 2025 ಓಂ ಶ್ರೀ ಆಗಸ್ಟ್ 9, 2025 ಸಂಜೆ 4:30 ಗಂಟೆಗೆ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಕಾರ್ಯಕ್ರಮವು ಎನ್ಎಸ್ಯುಐ ಮಂಗಳೂರು ವಿಧಾನಸಭಾ ಕ್ಷೇತ್ರ ಹಮ್ಮಿಕೊಂಡಿದ್ದೇವೆ. ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆ ಎನ್ಎಸ್ಯುಐ ವತಿಯಿಂದ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲು ಸಜ್ಜಾಗಿದೆ. ನಮ್ಮನ್ನು ಅಗಲಿದಂಥ ಎನ್ಎಸ್ಯುಯ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಓಂ ಶ್ರೀರವರ ಸ್ಮರಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕಲ್ಲಾಪಿನ ಯೂನಿಟ್ ಹಾಲ್ ಸಂಜೆ 4:30 ಗಂಟೆಗೆ ನಡೆಯಲಿದೆ. ಇದರಲ್ಲಿ ಶೈಕ್ಷಣಿಕ 10ನೇ ಹಾಗೂ ದ್ವಿತೀಯ PUCಯ 80% ಶೇಕಡ 80ರಷ್ಟು ವಿದ್ಯಾರ್ಥಿಗಳಿಗೆ ಕೂಡ ನಾವು ಅಲ್ಲಿ ಸನ್ಮಾನ ಮಾಡಲಿದ್ದೇವೆ. ಈ ವರ್ಷ 500 ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇದು ನಮಗೆ ತುಂಬ ಗೌರವದ ವಿಷಯ. ಈ ವಿದ್ಯಾರ್ಥಿಗಳು ನಮ್ಮ ರಾಜ್ಯದ ಭವಿಷ್ಯದ ದೀಪಗಳು ಅಂತೂ ನಾವು ನಂಬಿದೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಮೇಲೆ ಪ್ರಶಂಸೆ ಮಾಡುವುದು, ಅವರಿಗೆ ಉತ್ಸಾಹ ಕೊಡುವ ಉದ್ದೇಶದಿಂದ ನಾವು ಇದನ್ನು ಆಯೋಜಿಸಿದ್ದೇವೆ. ನಮ್ಮ ಸಮಾಜದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡುವ ಹಾಗೆ ಬೇಕು ಅನ್ನೋದಕ್ಕೆ ಇದು ಒಂದು ಸದ್ಭದ್ರದ ಕಡಿಮೆ. ತುಳುನಾಡದ ಹೆಮ್ಮೆಪ್ಪುನಂಚಿನ ಯುಟಿ ಖಾದರ್ ಸರ್ ಅವರು ಬರ್ಪೇರು. ಎಜುಕೇಷನ್ ಮಾಡೆಲ್ ಇಡೀ ಕರ್ನಾಟಕದ ಮಂದಿನಂಚಿನ ಪ್ರದೀಪ್ ಈಶ್ವರ್ ನಮ್ಮ ಚಿಕ್ಕಬಳ್ಳಾಪುರದ MLA ಇತ್ತಿನ ಆರ್ಲಾ ಬರ್ಪೇರ್. ಬೊಕ ನಮ್ಮ ನ್ಯಾಷನಲ್ NSUI ಪ್ರೆಸಿಡೆಂಟ್ ಇತ್ತಿನ ವರುಣ್ ಚೌಧರಿ ಆರ್ಲಾ ಬರ್ಪೇರ್. ಬೊಕ ನಮ್ಮ ಕರ್ನಾಟಕ NSUI ಪ್ರೆಸಿಡೆಂಟ್ ಇತ್ತಿನ ಕೀರ್ತಿ ಗಣೇಶ್ ಅರ್ಲ ಬರ್ಪೇರ್. ಬೊಕ AC ವೇಣುಗೋಪಾಲ ಬರ್ಪೇರ್. ಬೊಕ ನಮ್ಮ ಜಿಲ್ಲಾ NSUI ಪ್ರಮುಖರಾದಿತ್ತಿನ ಸುಹಾನ್ ಆಳ್ವೆರ್ಲ ಈ ಕಾರ್ಯಕ್ರಮಕ್ಕೆ ಬರ್ಪೇರ್ ಅಂತ ಪನ್ಪೆ. ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಅಂಕ ಪಡೆದಾಗ, ಅವರನ್ನು ಗೌರವಿಸಿದಾಗ ಅವರು ಕೂಡ ತಮ್ಮ ಅತ್ಯುನ್ನತ ಶ್ರೇಣಿಯಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ತೇರ್ಗಡೆಯಾಗಬೇಕು. ವಿದ್ಯಾಭ್ಯಾಸದ ಜೊತೆಗೆ ಈ NSUI ಅಂತ ಒಂದು ರಾಷ್ಟ್ರೀಯ ಸಂಘಟನೆಯ ಏನು ಉದ್ದೇಶ ಇದೆ, ಈ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಟ್ಟಾಗಿ ಬಾಳಬೇಕು. ಒಟ್ಟಾಗಿ ಬಾಳಿಕೊಂಡು ಈ ದೇಶದ ಸಂವಿಧಾನವನ್ನು ಗೌರವಿಸುವ ಮುಖಾಂತರ ಈ ಸಂವಿಧಾನದ ರೀತಿಯಲ್ಲಿ ಈ ದೇಶದಲ್ಲಿ ವಿದ್ಯಾರ್ಥಿಗಳು ಕೂಡ ಬೆಳೆದುಕೊಂಡು ಮುಂದಿನ ಜೀವನದಲ್ಲಿ ಎಲ್ಲರ ಜೊತೆ ಬಾಳಿಕೊಂಡು ಈ ದೇಶವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಎಂಬಂಥ ನಿಟ್ಟಿನಲ್ಲಿ ಅವರಿಗೆ ಇದರಲ್ಲಿ ಒಂದು ಮಾಡೆಲ್ ಸ್ಪೀಕರ್ ಆಗಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದು ಒಂದು ಸ್ಪೀಚನ್ನು ಕೊಡಲಿಕ್ಕಿದ್ದಾರೆ. ಅವರು ಕೂಡ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳನ್ನು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ಯುಐ ಉಳ್ಳಾಲ ಘಟಕದ ಪ್ರಧಾನ ಕಾರ್ಯದರ್ಶಿ ಯುಟಿ ಫರೀದ್ ಇಫ್ತಿಕಾರ್, ಮಿಹಾನ್ ಹುಸೇನ್, ನವನೀತ್ ಉಳ್ಳಾಲ್, ಅಶ್ವಿನ್ ಜೋಶ್ವಾ ಡಿಸೋಜಾ, ಎನ್ಎಸ್ಯುಐ ಜಾಲತಾಣದ ಇನ್ಚಾರ್ಜ್ ಫಾಜಿಲ್ ಕೊಣಾಜೆ, ಮುಸ್ತಫಾ ಹರೇಕಳ, ಭಾಸ್ಕರ್ ಮೊಯ್ಲಿ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್ ಉಳ್ಳಾಲ.